ಆಗಿರುವಂಥ ಎಲ್ಲ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ಹರೇಕಳ ಗ್ರಾಮದ ಡೆಬ್ಬೇಲಿ ಅಂಗನವಾಡಿ ಕೇಂದ್ರದ ಪುಟಾಣಿಗಳ ಈ ಒಂದು ಚಿಣ್ಣರ ಚಿಲಿಪಿಲಿ ಹಬ್ಬವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಪೋಷಕರಿಗೊಂದು ವಿನಂತಿ, ಈಗಾಗಲೇ ಹೆಸರು ನೋಂದಾಯಿಸದ ಪೋಷಕರಿದ್ದಲ್ಲಿ, ಛದ್ಮವೇಷಕ್ಕೆ ಮಕ್ಕಳು ಭಾಗವಹಿಸುವವರಿದ್ದಲ್ಲಿ ಹೆಸರನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು ಹೆಸರನ್ನು ಓದಿ ಹೇಳ್ತೇನೆ. ಫಸ್ಟಿಗೆ ನಂಬರ್ 1 ದಿವಿಷಾ ದಿಶಾ ಕುಂದರ್, ವಂದನೆಗಳು ತನುಷ ಇವರಿಗೆ. ಕ್ಲಾಸ್ ಗೋ. ನಂಬರ್ 5 1
ವಕ್ರತುಂಡಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ವಿಘ್ನ ನಿವಾರಕ ವಿಘ್ನೇಶನನ್ನ ಸ್ತುತಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗ ಸ್ವಾಗತ ಕಾರ್ಯಕ್ರಮ. ಈಗಾಗಲೇ ವಲಯ ಮೇಲ್ವಿಚಾರಕರು ಆಗಮಿಸಬೇಕಿತ್ತು. ನಸರುದ್ದೀನ್ ಫರೀದ್ ನಗರ್ ಸರ್ ಇವರಿಗೆ ನಮ್ಮ ಇಲಾಖೆ ಹಾಗೂ ಪುಟಾಣಿಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದಿಶಾ ಕುಂದರ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಜೆಸಿಐ ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾದ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಇವರಿಗೆ ತಸೀಂ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಕಲ್ಯಾಣಿ ಮೇಡಮ್ ಇದ್ದಾರೆ, ಇವರನ್ನು ಕೂಡ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಹಾನ್ ಜೆ ಶೆಟ್ಟಿ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರ್ತಕ್ಕ ಶ್ರೀಯುತ ಕಿರಣ್ ಸರ್ ಇದ್ದಾರೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಇವರಿಗೆ ಯಶ್ವಿನ್ ಕೋಟ್ಯನ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕ ಶ್ರೀಮತಿ ಜಯಂತಿ ಮೇಡಮ್ ಇದ್ದಾರೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಹಲ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸದಸ್ಯರು ಶ್ರೀಮತಿ ಪ್ರಿಯಾ ಪಾಯ್ಸ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತನುಷಾ ಎಸ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸದಸ್ಯರಾಗಿದ್ದ ಶ್ರೀಯುತ ಜಮಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಕರಿಸಿದಂತ ನನ್ನ ಸಹೋದ್ಯೋಗಿ ಬಂಧುಗಳು ಶ್ರೀಮತಿ ನಳಿನಿಗಟ್ಟಿ, ಶ್ರೀಮತಿ ಶೋಭಾ ಟೀಚರ್, ಶ್ರೀಮತಿ ಜುಬೇದ ಟೀಚರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಮಕ್ಕಳ ಪೋಷಕರು, ಶ್ರೀಶಕ್ತಿ ಸದಸ್ಯರು, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿವ್ ಪೊಸಕುರಲ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಫೋಟೋಗ್ರಾಫರ್ ಶ್ರೀಯುತ ಗಣೇಶ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮುಂದಿನ ಅಂಕ ಕಾರ್ಯಕ್ರಮ ಉದ್ಘಾಟನೆ. ಹಾಗೂ ಹೆತ್ತವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾನು ಜೆಸಿ ಮಂಗಳ ಗಂಗೋತ್ರಿ ಅಧ್ಯಕ್ಷ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಉದ್ಘಾಟಿಸ್ತಾ ಇದ್ದೇನೆ. ಭವಿಷ್ಯವು ಉತ್ತಮವಾಗಿ ಪ್ರಜ್ವಲಿಸಲಿ ಎನ್ನುವ ಆಶಾಭಾವನೆಯೊಂದಿಗೆ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಸರ್ ಇವರು ಮಕ್ಕಳನ್ನ ಕುರಿತು ಒಂದೆರಡು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶುಭ ಮುಂಜಾನೆಯ ಶುಭ ನಮನಗಳು. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಮಕ್ಕಳ ಹೆತ್ತವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ನನ್ನ ಆತ್ಮೀಯರು ಬದ್ರುದ್ದೀನ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಗುರು ಹಿರಿಯರೇ, ನನ್ನ ಜೆಸಿ ಮಂಗಳ ಗಂಗೋತ್ರಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ನನ್ನ ಕಾರ್ಯಕ್ರಮದ ಬೆನ್ನೆಲುಬಾಗಿ ನನಗೆ ಪ್ರೋತ್ಸಾಹ ಇರುವಂತಹ ಪವಿತ್ರ ಗಣೇಶ್ರವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಜೆಸಿ ಮಂಗಳ ಗಂಗೋತ್ರಿಯ ಒಂದು ಕ್ರಿಯಾಶೀಲ ಉಪಾಧ್ಯಕ್ಷರಾದಂತಹ ನಳಿನಿ ಮೇಡಮ್ ಅವರೇ, ಅದೇ ರೀತಿ ಜುಬೇದರ್ ಅವರೇ, ಈಗ ತಾನೇ ನಮ್ಮ ಸಹಕಾರ್ಯದರ್ಶಿಯಾದಂತಹ ಬಾಬು ಅವರೇ, ಅದೇ ರೀತಿ ನನ್ನ ಎಲ್ಲ ಆತ್ಮೀಯರೇ,
ನಿಜವಾಗ್ಲೂ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಅನಿಸ್ಕೊಂಡಿರಲಿಲ್ಲ. ನನ್ನ IPP ನಿಕಟಪೂರ್ವ ಅಧ್ಯಕ್ಷ JC ಮಂಗಳ ಗಂಗೋತ್ರಿಯ ಪವಿತ್ರರವರು ಕೇಳ್ಕೊಂಡಾಗ ಇಲ್ಲ ಅಂತ ಹೇಳಿಕ್ಕೆ, ಯಾಕಂದ್ರೆ ಇವತ್ತು ನನಗೆ ರಜೆ ಇರೋದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಯಿತು. ಮುದ್ದು ಮಕ್ಕಳಲ್ಲಿ ಏನು ಮಾತಾಡಬೇಕಂತ ನನಗೆ ಅನಿಸೋದಿಲ್ಲ, ಯಾಕಂದ್ರೆ ಮಕ್ಕಳಲ್ಲಿ ಕೇಳುವಂತಹ ಪೇಷನ್ಸ್ ಇಲ್ಲ. ಮಕ್ಕಳಿಗೆ ನಾನು ಪ್ರಪ್ರಥಮವಾಗಿ ನಾಳೆ ಜವಾಹರಲಾಲ್ ನೆಹರುವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆ. ಮಕ್ಕಳೇ ಎಲ್ಲ ಒಮ್ಮೆ ಚಪ್ಪಾಳೆ ತರ್ತೀರಾ? ಮಕ್ಕಳು ಎತ್ತವರು ಬೇಡ, ಮಕ್ಕಳು ಮಾತ್ರ ಚಪ್ಪಾಳೆ ತಟ್ಟಿ. ಎಷ್ಟು ಜನ ಮಕ್ಕಳನ್ನ ಜೋರಾಗಿ ಹೇಳ್ಬೇಕು ನನಗೆ, ಎಲ್ಲ ಮಕ್ಕಳು. ಕೆಲವರು ಚಪ್ಪಾಳೆ ತಟ್ಟಿ ಕೇಳ್ತದಲ್ಲ, ನನಗೆ ಕೇಳಬೇಕು, ಜೋರು ಹೌದಾ? ಅಂಗನವಾಡಿಯಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಏನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಮಕ್ಕಳೇ, ಅದು ನಿಮಗೆ ಒಂದು ಪ್ರಥಮ ಪ್ರಯೋಗ. ಪ್ರಥಮ ಪ್ರಯೋಗ ಅಂದ್ರೆ ಏನು ಗೊತ್ತಾ? ಚಪ್ಪಾಳೆ ತಟ್ಟಿದ್ರೆ ಸ್ವಲ್ಪ ಆಯುಷ್ ಮತ್ತೆ ರಕ್ತ ಗಟ್ಟಿ ಆಗ್ತದಂತೆ, ಮತ್ತೆ ಮನಸ್ಸು ಕೂಡ ಮೃದುವಾಗಿ ಒಳ್ಳೆ ಕಾರ್ಯಕ್ರಮ, ಮನಸ್ಸಿಗೆ ಕೂಡ ನೆಮ್ಮದಿ ಕೊಡ್ತದಂತೆ. ಅದರಿಂದ ಹೆಚ್ಚು ಮಕ್ಕಳಿಗೆ ಏನು ಮಾತಾಡಲಿಕ್ಕೆ ಹೋಗುದಿಲ್ಲ. ಮಕ್ಕಳಿಗೆ ನಾನು ನಾಳೆಯ ಮಕ್ಕಳ ದಿನಾಚರಣೆಯ ಪರವಾಗಿ ಈ ದಿನವೇ ನಾನು ಶುಭ ಹಾರೈಸ್ತಾ ಇದ್ದೇನೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ತಾ ಇದ್ದೇನೆ. ಇದರ ಸುಂದರ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂದ್ರೆ ನನ್ನ ಪರಿಚಯ ಉಂಟಾ ಇಲ್ಲ ನಿಮಗೆ ಗೊತ್ತಿಲ್ಲ, ಕೆಲವಿಗೆ ಇರಬಹುದು. ಇದೇ ಪರಿಸರದ ಹತ್ತಿರದ ಎಲಿಯಾರ್ ಪದವಿನ ಕೆಳಗೆ ಪರಿಯಲ ಅಂದ್ರೆ ಬೀಜಮಾರ್ನಲ್ಲಿ ನಾನು ಹುಟ್ಟಿ ಬೆಳೆದವ. ಕೆಲವರಿಗೂ ಗೊತ್ತಿರಬಹುದು, ಹಿರಿಯವರಿಗೆಲ್ಲ. ಎಲಿಯಾರ್ ಬೀಜಮಾರ್ನಲ್ಲಿ ಕತ್ರಿನ್ ಮತ್ತೆ ರೈಮೋಸ್ ಅಂತ ನನ್ನ ಅಜ್ಜ ಮತ್ತು ಅಜ್ಜಿ ಅವರಿಗೆ 7 ಜನ, ನನಗೆ 7 ಜನ ಮಾವಂದಿರು. ಇದೇ ಊರಲ್ಲಿ ಬೆಳೆದವ ನಾನು. ಗದ್ದೆ ಕೆಲಸ ಮಾಡಿ ಎಲ್ಲ ಕೆಲಸ ಮಾಡಿ ನನಗೆ ಅನುಭವ ಅಂದ್ರೆ ಇದೇ ಊರಿನ ಕುತ್ತಿಮಗೇರು ಮತ್ತೆ ಬೀಜಮಾರ್ನಲ್ಲಿ ಕೆಲಸ ಮಾಡಿ ಅನುಭವ ಇದ್ದೇನೆ. ಅದರಿಂದ ನನ್ನ ಪರಿಚಯ ಕೆಲವರಿಗೆ ಇರಬಹುದು, ಆದರೆ ನಾನು ಹೇಳುವುದು ನನ್ನ ಕರ್ತವ್ಯ. ಯಾಕಂದ್ರೆ ಈ ಸ್ಥಾನದಲ್ಲಿ ನಿಲ್ಬೇಕಾದ್ರೆ ಈ ಒಂದು ಊರಿನ ಆಶೀರ್ವಾದ, ಅದೇ ರೀತಿ ಕುತ್ತಿಮಗೇರ್ ಜಾತ್ರೆಯ ಪ್ರಯುಕ್ತ ನಾನು ಬಂದು ಆ ಜಾತ್ರೆಯಲ್ಲಿ ಭಾಗವಹಿಸುವ ಒಂದು ಕ್ಷಣ ಕೂಡ ನನಗೆ ನೆನಪಾಗ್ತಾ ಇದೆ. ಈ ಪರಿಸರದಲ್ಲಿ ಓಡಾಡಿದವ ನಾನು. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಭಾಗವಹಿಸುವುದು ನನಗೊಂದು ಹೆಮ್ಮೆ ಆಗ್ತಾ ಇದೆ. ಅದರಿಂದ ಎಲ್ಲ ನಮ್ಮ ತಾಯಂದಿರಿಗೂ ನಾನು ಚಿರಋಣಿಯಾಗಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಅದಕ್ಕೆ ಮೊದಲು ಈಗ ತಾನೇ ಈ ಪರಿಸರ ಎಷ್ಟು ಒಂದು ಪ್ರಜ್ವಲವಾಗಿದೆ ಅಂದ್ರೆ, ನಿಮ್ಮ ಊರಿನ ಮಣ್ಣಿನ ಮಗ ಹರೇಕಳ ಹಾಜಬ್ಬರವರಿಗೆ ಒಂದು ಅಕ್ಷರ ಸಂತ ತಂದಂತಹ ಒಂದು ಹರೇಕಳ ಹಾಜಬ್ಬರವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವುದು ನಮ್ಮೆಲ್ಲರ ಈ ಊರಿನ ಹಾಗೂ ನಮ್ಮ ಗ್ರಾಮದ ಒಂದು ಹೆಮ್ಮೆಯಾಗಿದೆ. ಈ ಸಂದರ್ಭದಲ್ಲಿ ಅವರು ಕೂಡ ನಾನು ನೆನಪಿಸ್ತಾ ಇದ್ದೇನೆ. ಈಗ ತಾನೇ ನನ್ನ ಒಂದು ಪುಣ್ಯದ ಪೌಡವೇನು ನನಗೆ ಗೊತ್ತಿಲ್ಲ, ನಾನು ಏನೋ ಅರೆಕಳ ಅಂದ್ರೆ ಆ ಕಡೆಯಿಂದ ಹತ್ತಿರ ಆಗ್ತದೆ ಅಂತೇಳಿ ಸೀದಾ ನಾನು ದಗಡ ಟರ್ನಿಗೆ ಹೋಗುವಾಗ ನಮ್ಮ ಅಧ್ಯಕ್ಷರಲ್ಲಿ ಎದುರು ಸಿಕ್ಕಿದ್ರು. ಏನು ಅಧ್ಯಕ್ಷರ ಕಾರ್ಯಕ್ರಮ ಬರೋದಿಲ್ಲ ಅಂತ ಕೇಳಿದಾಗ, ಅಧ್ಯಕ್ಷರು ಇಲ್ಲೆಲ್ಲ ಅದು ಎಲ್ಲಿ ಇರ್ಬೋದು, ಆ ಕಡೆಯಿಂದ ಹೋದ್ರೆ ಹತ್ತಿರ ಆಗ್ತದೆ. ನನ್ನ ಮನಸ್ಸಲ್ಲಿ ಆ ಕಡೆ ಅರೆಕಳ ಅಂದ್ರೆ ಆ ಕಡೆ ಅಂದ್ರೆ ಹತ್ತಿರ ಆಗ್ತದೆ. ನಾನು ಹಾಗೆ ಹೋಗುವಾಗ ಅಧ್ಯಕ್ಷ ಸಿಕ್ಬಿಟ್ರು. ಸೊ ಅಧ್ಯಕ್ಷರು ಹೇಳಿದ್ರು, ಇಲ್ಲೆಲ್ಲ ನೀವು ಎಲ್ಲೇರಿಂದ ಕೆಳಗೆ ಹೋಗಿ ಡಬ್ಬಿಲ್ಲ ಅದು ಸರಿ ಅಂತ ಹೇಳಿ. ಅಷ್ಟರಲ್ಲಿ ನೋಡುವಾಗ ಒಂದು ಪವಾಡವಾಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ತುಳಸಿಗೌಡ ಮೇಡಮ್ರವರು ಆ ಅರೆಕಳ ಹಾಜಬ್ರವರಿಗೆ ಭೇಟಿ ನೀಡಿ ಅವ್ರು ಗೌರವಿಸಲಿಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು. ನಾನು ಕೂಡ ಅಧ್ಯಕ್ಷರ ಮತ್ತೆ ಎಲ್ಲರ ಜೊತೆ ಹೋಗಿ ಅವರಿಗೊಂದು ಶಾಲ ಹಾಕಿ ಮಾಲೆ ಹಾಕುವ ನನಗೊಂದು ಸುವರ್ಣ ಅವಕಾಶ ಸಿಕ್ಕಿತು ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತಾ ಇದೆ. ಇದೊಂದು ನಮ್ಮ ಅಧ್ಯಕ್ಷರ ಒಂದು ಎಂಥದ್ದು ಅಚಾನಕ್ ಒಂದು ಭೇಟಿಯ ಸಂದರ್ಭದಲ್ಲಿ ಅದು ನಡೆದಂತ ಇದೀಗ ನಡೆದಂತ ಘಟನೆ. ಅದರಿಂದ ಎಲ್ಲರಿಗೂ ನಾನು ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಮೊದಲನೇ ಮಾತುಗಳನ್ನ ಈ ಕಾರ್ಯಕ್ರಮ ಉದ್ಘಾಟಿಸಿ ಅವಕಾಶ ಮಾಡಿದಂತಹ ಎಲ್ಲ ನನ್ನ ಅಂಗನವಾಡಿಯ ದೆಬ್ಬೇಲಿ ಅಂಗನವಾಡಿ ಕಾರ್ಯಕರ್ತರಿಗೂ, ಆಶಾ ಕಾರ್ಯಕರ್ತರಿಗೂ, ಮತ್ತೆ ನನ್ನ ಎಲ್ಲ ಮುಂದಿರುವ ಯಾಕೆಂದ್ರೆ ನಮ್ಮ ಇವರು ಮೇಡಮ್ ಅವರಿದ್ದಾರೆ, ಅವರು ನಮ್ಮ ಮನೆಯಲ್ಲೇ ಇದ್ದವರು, ನನ್ನ ಬಗ್ಗೆ ಗೊತ್ತಿದೆ. ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ, ಜೈ ಜೈ ಶ್ರೀ. ವಂದನೆಗಳು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಸರ್ ಇವರಿಗೆ. ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಲಯ ಮೇಲ್ವಿಚಾರಕಿಯಾದ ಶ್ರೀಮತಿ ಶಾಲಿನಿ ಇವರನ್ನು ಕೂಡ ನಮ್ಮ ಪಂಚಾಯತ್ನ ಇನ್ನೋರ್ವ ಸದಸ್ಯರಾದ ಶ್ರೀಯುತ ಅಬುಬಕರ್ ಸಿದ್ದಿಕ್ ಸರ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮ ಹಾಗೆ JCI ಮಂಗಳ ಗಂಗೋತ್ರಿಯ ಬಂಧುಗಳೇ, ನಮ್ಮಿ ಸರಿಸುಮಾರು 2 ವರ್ಷ ಕಾಲ ಕೊರೋನಾ ಎನ್ನುವ ಮಹಾಮಾರಿಯಿಂದ
ಸಂಪೂರ್ಣವಾಗಿ ಮಕ್ಕಳ ಆಗಮನವೇ ಇಲ್ಲದೆ ಒಂದು ನಿಗೂಢ ಬಿಲ್ಡಿಂಗ್ ಹೇಗಿರ್ತದೆ ಆ ರೀತಿಯಲ್ಲಿ ಇತ್ತು ಅಂಗನವಾಡಿ ಕೇಳಿ ಬರ್ತಾ ಇದೆ. ಅದರ ಪರಿಣಾಮ ಈಗಾಗಲೇ ನೀವು ನೋಡಿದಿರಿ, ವೇದಿಕೆಯಲ್ಲಿ 10 ಮಕ್ಕಳು ಛದ್ಮವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈ ಒಂದು ಛದ್ಮವೇಷದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ಬುಧವಾರ ದಿವಸ ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದೆವು ಹಾಗೂ ಶ್ರೀಶಕ್ತಿ ಮಹಿಳೆಯರಿಗೂ ಕೂಡ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ವಿಜೇತರಿಗೆ ಈಗೀಗ ಬಹುಮಾನ ವಿತರಣೆ ಮಾಡಲಿಕ್ಕೆ ಇದೆ. ಈ ಒಂದು ಕಾರ್ಯಕ್ರಮವನ್ನ ಪಂಚಾಯತ್ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೆಕೆಂಡ್ ಇಫಾಜಾ ಅಧ್ಯಕ್ಷರು ಬಹುಮಾನವನ್ನು ಥರ್ಡ್ ಫಾಲಿಲಾ ಮುಂದಿನ ಬಹುಮಾನವನ್ನು ಕಿರಣ್ ಸರ್ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು ಅಧ್ಯಕ್ಷರ. 6 ವರ್ಷದ ಮಕ್ಕಳಿಗೆ ಪ್ರಥಮ ಯಶ್ವಿನ್ ಕೋಟ್ಯಾನ್, ಸೆಕೆಂಡ್ ಸಹದ್, ಸೆಕೆಂಡ್ ಇಫಾಜಾ. ದಯವಿಟ್ಟು ಪೋಷಕರು ಚಪ್ಪಳೆ ತಟ್ಟಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಸೆಕೆಂಡ್ ಇಫಾಜಾ ದಿಶಕುಂದರ್, ಮುಂದಿನ ಬಹುಮಾನ ಪ್ರಿಯ ಮೇಡಮ್. ಸೆಕೆಂಡ್ ಸಹದ್, ಸೆಕೆಂಡ್ ಇಫಾಜಾ, ಥರ್ಡ್ ದಿವಿಶಾ ದಿಶಾಕುಂದರ್, ಮೈನಾಕ್ಷಿ. ಈ ಒಂದು ಬಹುಮಾನವನ್ನ ಜಮಾಲ್ ಇವರು ನೀಡಬೇಕಾಗಿ ವಿನಂತಿ. ಸೆಕೆಂಡ್ ಕೈರುನೀಸಾ, ಮುಂದ ತಾಯಂದಿರಿಗೆ ಮತ್ತು ಶ್ರೀಶಕ್ತಿ ಸದಸ್ಯರಿಗೆ ಬಹಳ ಜಿದ್ದಿನ ಹಗ್ಗ ಜಗ್ಗಾಟ ನಡೆದಿತ್ತು. ಪ್ರಥಮ ಮಕ್ಕಳ ತಾಯಿಗಳು, ಅದರಲ್ಲಿ ನಾನು ಒಬ್ಳು, ತುಂಬಾ ಹೆಮ್ಮೆ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಪ್ಯಾರೆಂಟ್ಸ್. ಪ್ಲೀಸ್ ಬನ್ನಿ ತಾಯಂದಿರು. ನೋಡಿ ಮುಂದಿನ ಬಹುಮಾನವನ್ನ ಶ್ರೀಯುತ ಸಿದ್ದಿಕ್ರವರು ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೆಳಿಗ್ಗೆ ಸಭಾ ಕಾರ್ಯಕ್ರಮದ ಮೊದಲು ಛದ್ಮವೇಷ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೆವು. ನಮ್ಮ ಕೇಂದ್ರದಲ್ಲಿ 10 ಮಕ್ಕಳು ಭಾಗವಹಿಸಿದ್ರು. ಪ್ರಥಮ ನಂಬರ್ 2, ನಂಬರ್ 9 ಯಾರು? ಇಡದಿಲ್ಲ ಇಡೆ ಇಡದಿಲ್ಲ ಮೊದಲೇ ಇಡದಿಲ್ಲ ತಿಳಿಬಿಳೆ ವಿಹಾನ್ ಜೆ ಶೆಟ್ಟಿ. ಮೊದಲೇ ನಂಬರ್ 4 ತನುಷಾ ಎಸ್. ನಮ್ಮ ಕೇಂದ್ರದ ಎಲ್ಲ ಪುಟಾಣಿಗಳಿಗೂ ಕೂಡ ಬಹುಮಾನದ ವ್ಯವಸ್ಥೆ ಇದೆ. ಬಹುಮಾನ ಪಡೆದಂತ ಎಲ್ಲ ಪುಟಾಣಿಗಳಿಗೆ ಹಾಗೂ ಬಹುಮಾನವನ್ನು ನೀಡಿದಂತ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಮುಂದಿನ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಆತ್ಮೀಯರೇ, ನಮ್ಮ ಕೇಂದ್ರದಲ್ಲಿ ಯಾರು ಕೆಲಸ ಮಾಡ್ತಾರ ಅವರು ಇಲ್ಲಿನ ನಿರ್ಗಮಿಸಿದಾಗ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನನ್ನ ಒಂದು ಜೊತೆ ಕೆಲಸ ಮಾಡಿದವರು ಯಾರಿದ್ದಾರೋ ಅವರನ್ನು ನನಗೆ ಒಂದು ಕೇಂದ್ರದಿಂದ ವರ್ಗಾವಣೆಗೊಂಡಾಗ ಅಥವಾ ರಿಟೈರ್ಡ್ ಆದಾಗ ಅವರನ್ನು ನಾವು ಕೇಂದ್ರದಲ್ಲಿ ಗೌರವಿಸಬೇಕು, ಅದು ನಮ್ಮ ಕರ್ತವ್ಯ. ಆದ್ರಿಂದ ನಮ್ಮ ಕೇಂದ್ರದಲ್ಲಿ ಸರಿಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ಮಾಡಿದಂಥ ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ವರ್ಗಾವಣೆಯನ್ನು ಪಡೆದುಕೊಂಡು ಸರಿಸುಮಾರು 8 ವರ್ಷಗಳ ಕಾಲ 2011ರಿಂದ 2019ರವರೆಗೆ ಸೇವೆಯನ್ನು ಮಾಡಿದವರು ಶ್ರೀಮತಿ ಶೋಭಾ ಇವರನ್ನ ಈ ಒಂದು ವೇದಿಕೆಯಲ್ಲಿ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮೇಡಮ್, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳಗಲಿ.
ದಯಮಾಡಿ ಶ್ರೀಮತಿ ಶೋಭಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೃತ್ತಿ ಅನುಭವ ಇರುವ ಶ್ರೀಮತಿ ಶೋಭಾ ಇವರು 2011ರಲ್ಲಿ ಹರೇಕಳ ಗ್ರಾಮದ ಡೆಬ್ಬೇಲಿ ಅಂಗನವಾಡಿ ಕೇಂದ್ರಕ್ಕೆ ವರ್ಗಾವಣೆಗೊಂಡು ಬಂದಿರುತ್ತಾರೆ. ತದನಂತರ 2018ರಲ್ಲಿ ಇಲ್ಲಿಂದ ಹರೇಕಳ ಗ್ರಾಮದ ಐಕುಕೊಪ್ಪಳ ಅಂಗನವಾಡಿಗೆ ಸ್ಥಾನಪಲ್ಲಟಗೊಂಡು ಇದೀಗ ಪ್ರಸ್ತುತ ಐಕುಕೊಪ್ಪಳ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾರ ಮುಂದಿನ ಸನ್ಮಾನ ಈ ಒಂದು ಕೇಂದ್ರದಲ್ಲಿ ಸರಿಸುಮಾರು 13 ವರ್ಷಗಳ ಕಾಲ ಸಹಾಯಕಿಯಾಗಿ ಸೇವೆಯನ್ನು ನೀಡಿದಂತ ಶ್ರೀಮತಿ ಪ್ರಭಾ ಕುಲಾಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ದಯಮಾಡಿ ಪ್ರಭಾ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. 2011ರಲ್ಲಿ ಹರೇಕಳ ಗ್ರಾಮದ ಕಂಡಿಗೆ ಮೂಲೆ ಅಂಗನವಾಡಿಗೆ ಸ್ಥಾನಪಲ್ಲಟಗೊಂಡು 2020ರಲ್ಲಿ ಅಲ್ಲಿಂದ ರಾಜಗುಡ್ಡೆ ಅಂಗನವಾಡಿಗೆ ವರ್ಗಾವಣೆ ತೆಗೆದುಕೊಂಡು ಇದೀಗ ಪ್ರಸ್ತುತ ರಾಜಗುಡ್ಡೆ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಮುಂದಿನ ಬದುಕು ಉತ್ತಮವಾಗಿ ಪ್ರಜ್ವಲಿಸಲಿ, ದೇವರ ದಯದಿಂದ ಉತ್ತಮ ಅಭಿವೃದ್ಧಿಯನ್ನು ಕಾಣಲಿ ಎನ್ನುವ ಆಶಾ ಭಾವನೆಯೊಂದಿಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಆತ್ಮೀಯರೇ, ನಾನು ಈಗಾಗಲೇ ಹೇಳಿದಾಗ 2 ವರ್ಷಗಳ ಕಾಲ ಕೊರೋನಾ ಎಂಬ ಮಹಾಮಾರಿಯಿಂದ ನಾವೆಲ್ಲರೂ ತತ್ತರಿಸಿ ಹೋಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದವರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು. ಬಂಧುಗಳೇ, ನಿಮ್ಮೆಲ್ಲ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಈ ಒಂದು ಹರೇಕಳ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಲಿಕ್ಕೆ ನಮಗೆ ದೇವರು ಅನುಗ್ರಹ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಸ್ ಅಥವಾ ಬೇರೆ ಯಾವುದೇ ವಾಹನಗಳು ಇರಲಿಲ್ಲ ನಮಗೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಕೆಲವೊಂದ್ಸಲ ವ್ಯಾಕ್ಸಿನೇಷನ್ ಇರ್ಬೋದು, ಕೋವಿಡ್ ವಾರಿಯರ್ಸ್ ಪಡೆ ಮೀಟಿಂಗ್ ಇರ್ಬೋದು, ಅಥವಾ ನಮ್ಮ ಇಲಾಖೆಯ ಒಂದು ಕಾರ್ಯಕ್ರಮ ಇರ್ಬೋದು, ಈ ಒಂದು ಸಭೆಗಳಿಗೆ ಹೋಗ್ಬೇಕಿದ್ರೆ ವಾಹನದ ಅಗತ್ಯ ಇತ್ತು. ಈ ಒಂದು ವಾಹನದ ವ್ಯವಸ್ಥೆಯನ್ನ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ಆದ್ರೆ ಅದಕ್ಕೆ ಸಾರಥಿಯಾಗಿ ಬಂದವರು ಶ್ರೀಯುತ ಅಬೂಬಕರ್ ಸಿದ್ದಿಕ್ ಸರ್ ಅವರು. ಅವರು ಯಾವ ರೀತಿ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಹಣ ಕೊಟ್ಟು ಬಾಡಿಗೆಗೆ ಕರೆದ ಗಾಡಿ ಕೂಡ ಕ್ಲಪ್ತ ಸಮಯಕ್ಕೆ ಬರ್ತಾ ಇರ್ಲಿಲ್ಲ. ಖಂಡಿತ ಅದು ಎಷ್ಟೋ ಸಲ ನನಗೆ ಅನುಭವ ಆಗಿದೆ. ಆದ್ರೆ ಸಿದ್ದಿಕ್ ಸರ್ ಅವರು ನಾವು ಎಷ್ಟು ಗಂಟೆಗೆ ಹೇಳ್ತೇವೆ ಮುಂಚಿನ ದಿನ ಫೋನ್ ಮಾಡಿ ಕೇಳೋರು, ಟೀಚರ್ ಎಲ್ಲೇ ಹೋಲು, ಏತು ಗಂಟೆಗೆ ಹೋಯಾರೆ, ಏತು ಗಂಟೆಗೆ ಬರೋರು, ಅವರೇ ಕೇಳಿಕೊಂಡು ಕ್ಲಪ್ತ ಸಮಯಕ್ಕೆ ನಮ್ಮ ಮನೆ ಪಕ್ಕ ಬಂದು ನಿಂತು ನಮ್ಮನ್ನು ಎಲ್ಲಿ ರೀಚ್ ಮಾಡಬೇಕು, ಇಲಾಖೆ ಕಾರ್ಯಕ್ರಮ ಇರಲಿ, ಕೋವಿಡ್ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಒಂದು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವರ ಸಹಕಾರ ತುಂಬಾ, ಅಂದ್ರೆ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಸಹಕಾರ ನೀಡಿದ್ದಾರೆ. ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಇದ್ದೇವೆ. ಸರ್, ದಯವಿಟ್ಟು ಸನ್ಮಾನದ ಆಸನಕ್ಕೆ ನೀವು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಲ್ಲಿ ಕಾಲಿಗೆ ಕೂಡ ಪೆಟ್ಟು ಮಾಡಿಕೊಂಡಿದ್ದಾರೆ ಕಾಣಬೇಕು, ರಕ್ತ ಬರ್ತುಂಟು. ಪಂಚಾಯತ್ ಸದಸ್ಯರಾಗಿರುವ ಇವರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಸೇವೆಯನ್ನ ಮಾಡ್ತಾ ಇದ್ದೀರ ಅಂತ ನಾವು ಕಣ್ಣಾರೆ ಕಂಡವರು. ಕೋವಿಡ್ ಪಾಸಿಟಿವ್ ಬಂದ ಪೇಷಂಟ್ ಗಳನ್ನ ಹಾಸ್ಪಿಟಲ್ಗೆ ಸಾಗಿಸುವಂತದ್ದಿರಬಹುದು ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಸಾಗಿಸುವಂತದ್ದಿರಬಹುದು. ಯಾರು ಕೂಡ ನಮ್ಮ ಹತ್ತಿರಕ್ಕೆ ಸುಲಿಯದ ಸಂದರ್ಭದಲ್ಲಿ ಅವರು ಧೈರ್ಯ ತಕೊಂಡು ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತದ್ದು ಕೆಲಸ ಮಾಡ್ತಾ ಇದ್ರು. ಇನ್ನೊಂದೇನು ಹೇಳಿದ್ರೆ, ಪಾಸಿಟಿವ್ ಬಂದ ಮನೆಗಳಿಗೆ ರೇಷನ್ ಹಾಕಿ ತಂದು ಕೊಡುವಂತದ್ದಿರಬಹುದು, ಅವರಿಗೆ ಬೇರೆ ಏನಾದ್ರು ಮಾಡುವಂತದ್ದಿರಬಹುದು, ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ನಮ್ಮ ಇಲಾಖೆ ಹಾಗೂ ಮಕ್ಕಳ ಪರ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಬಂಧುಗಳೇ, ಸರಿಸುಮಾರು 2 ವರ್ಷಗಳ ಕಾಲ JCI ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾಗಿ, ನನ್ನ ಆತ್ಮೀಯ ಸಹೋದರರಾಗಿ ಬಹಳ ಅತ್ಯುತ್ತಮ ಸೇವೆಯನ್ನ ಮಾಡಿದವರು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನರ್ ಅವರು. ಒಂದು ಸೇವೆಯನ್ನ ಹೇಳಲೇಬೇಕು. ಕೊರೋನಾ ಮಾರಿಯಂತ ಸಂದರ್ಭದಲ್ಲಿ ಎಷ್ಟು ಕೂಲಿ ಕಾರ್ಮಿಕರು, ನಿರ್ಗತಿಕರು, ರೋಡ್ ಸೈಡ್ ಅಲ್ಲಿ ಮಲಗುವಂತವರು, ಅನ್ನ ಆಹಾರ ಇಲ್ಲದೆ ಇದ್ದ ಸಮಯದಲ್ಲಿ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ
ಸರಿ 1 ತಿಂಗಳುಗಳ ಕಾಲ ಒಂದು ತೊಕ್ಕೊಟ್ನ ಓವರ್ ಬ್ರಿಡ್ಜ್ ಜಂಕ್ಷನ್ ಅಲ್ಲಿ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಸರ್ ಅವರು. ಖಂಡಿತ ಅವರಿಗೆ ಆ ಬಡವರ ಒಂದು ಪ್ರಾರ್ಥನೆ ಖಂಡಿತ ದೇವರಿಗೆ ಸಲ್ಲಿಸಿರುತ್ತೆ. ಮಾತ್ರ ಅಲ್ಲ, ಅಂಗನವಾಡಿ ಕಾರ್ಯಕರ್ತರೇನಿರ್ಬೋದು, ಆಶಾ ಕಾರ್ಯಕರ್ತರಿಗೆ ಕಿಟ್ ನೀಡುವ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತವರು. ಸೆಲಿ ಟು ಸೈಲೆಂಟ್ ವರ್ಕರ್ ಎನ್ನುವ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲ ವರ್ಕರ್ಗಳನ್ನು ಗೌರವಿಸಿದ ಕೀರ್ತಿ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಸರ್ ಅವರದು. ಬಹಳ ಹೆಮ್ಮೆ ಆಗ್ತಾ ಇದೆ ಸರ್. ನನ್ನ ಘಟಕದ ಅಧ್ಯಕ್ಷರು, ನಾನು IPP ಆಗಿದ್ರು ಕೂಡ ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ಪದಗಳಿಲ್ಲ. ಅಂತ ಒಳ್ಳೆ ಕಾರ್ಯಕ್ರಮ ಮಾಡಿದವರು, ಬಹಳ ಮುಗ್ಧ ಮನಸ್ಸಿನ, ಬೇಗ ಅವರು ಭಾವುಕರಾಗ್ತಾರೆ. ಅವರ ಬಗ್ಗೆ ಹೇಳಿದ್ರೆ ಒಂದೆರಡು ಮಾತಲ್ಲ. JC ಭಾರತದಲ್ಲಿ ಮಂಗಳ ಗಂಗೋತ್ರಿ ಘಟಕವನ್ನ ಚಾಪನ ಮೂಡಿಸಿದಂತವರು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಸರ್ ಅವರು. ನಿಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇನೆ ಸರ್. ವಂದನೆಗಳು ಸರ್. ಪ್ಲೀಸ್. ಮಾಸ್ಟರ್ ಶಹಲ್ ವೇದಿಕೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕು. ನೋಡಿ ಸರ್. ಉಪಾಧ್ಯಕ್ಷರು ಒಂದು ಅದೃಷ್ಟ ಮಹಿಳೆ ಚೀಟಿಯನ್ನ ಆರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ವಿಮಲಾ ಅದೃಷ್ಟ ಮಹಿಳೆ. ಅಭಿನಂದನೆಗಳು ಮೇಡಮ್ ನಿಮ್ಗೆ. ವೇದಿಕೆ ದುಡಿದಿದ್ದೇನೆ. ಈ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ್ದೇನೆ. ನನಗೆ ಎಲ್ಲರ ಸಹ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ದಾರೆ. ನನಗೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ. ಯಾರೂ ನನ್ನನ್ನು ಯಾವ ವಿಷಯಕ್ಕೂ ಏನೂ ತೊಂದರೆ ಕೊಡಲಿಲ್ಲ. ತುಂಬ ಖುಷಿಯಲ್ಲಿದ್ದೆ. ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಮನಸ್ಸಿರಲಿಲ್ಲ ನನಗೆ. ತುಂಬ ನಿಜವಾಗಿ ಹೇಳ್ಬೇಕಾದ್ರೆ ಇಲ್ಲಿಂದ ನಾನು ಸೀದಾ ನನ್ನ ಊರಿಗೇ ಹೋಗಬೇಕು, ಅಷ್ಟೊಂದು ಇಲ್ಲೇ ದುಡಿಬೇಕಂತಿದ್ದೆ. ಆದರೂ ಏನೋ ನನ್ನ ನೀರಿನ ಋಣ ಇಲ್ಲಿ ಮುಗಿತಂತ ಕಾಣ್ತದೆ. ಹಾಗಾಗಿ ನಾನು ಐಕು ಕೊಪ್ಪಳಕ್ಕೆ ಹೋಗಬೇಕಾಯಿತು. ಆದರೂ ನಾನು ತುಂಬ ಎಣಿಸ್ತಾ ಇರ್ತೇನೆ ಈ ಊರಿನವರನ್ನು, ಯಾವತ್ತೂ ಮರ್ತು ಬಿಡಲಿಲ್ಲ. ನನಗೆ ತುಂಬ ಇಷ್ಟ, ಯಾಕಂತ ಗೊತ್ತಿಲ್ಲ. ನನ್ನ ಮತ್ತೆ ಇಷ್ಟಪಟ್ಟ ನಾನು ದೇವರು ಕೂಡ ಇಲ್ಲೇ ಇರೋದು ಪುತ್ತಿಮುಗೆರೆ. ನಾನು ಪ್ರತಿ ವರ್ಷ ಎಲ್ಲಿ ಹೋದರೂ ಕೂಡ ನಾನು ಪ್ರತಿ ವರ್ಷ ಆ ಜಾಗಕ್ಕೆ ಬಂದು ಹೋಗ್ತೇನೆ. ಇಲ್ಲಿ ಇರುವವರೆಗೆ ಬರ್ತಾ ಇದ್ದೇನೆ ತಪ್ಪದೆ. ಹಾಗೆ ಎಲ್ಲರನ್ನು ನಾನು ತುಂಬ ಇಷ್ಟಪಡ್ತೇನೆ. ಅಷ್ಟೇ ನಾನು ಮಾತಾಡೋದು, ಮುಗಿಸ್ತೇನೆ. ನಾನು ಶೋಭಾ ಟೀಚರ್ ಯಾವಾಗಲೂ ಒಂದು ಮಾತು ಹೇಳೋದುಂಟು ನನ್ನ ಜೊತೆ. ಕಾರ್ಯಕ್ರಮ ಬಂದಾಗ ಇರೆಗೆ ತೊಂದರೆ ಇಜ್ಜಿ ಶ್ರೀಶಕ್ತಿ ಕೆಲವೊಂದು ಖಂಡಿತ ಈ ಮಾತು ಸತ್ಯ. ಏನೇ ಕಾರ್ಯಕ್ರಮ ಮಾಡಲಿ, ಇಲ್ಲಿ ಒಂದು ಶ್ರೀಶಕ್ತಿ 3 ಗುಂಪು ಇದೆ ಮೇಡಮ್, ಬಲಿಷ್ಠವಾದ ಗುಂಪು, ಒಳ್ಳೆ ಸಹಕಾರ ಇದೆ. ಏನೇ ಕಾರ್ಯಕ್ರಮ ಮಾಡಲಿ ಒಳ್ಳೆ ಸಹಕಾರ ನೀಡ್ತಾರೆ. ಅದರಲ್ಲೂ ಕೂಡ ಇವತ್ತು ನನ್ನ ಇದು ಮೊದಲ ಕಾರ್ಯಕ್ರಮ. ನನ್ನ ಅಣ್ಣ ತಮ್ಮಂದಿರನ್ನು ಇಲ್ಲಿ ಸ್ಮರಿಸಲೇಬೇಕು. ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಮೀಟಿಂಗ್ ನಡೆದ ನಂತರ ಇಲ್ಲಿ ತುಂಬಾ ಮಂದಿ ಇದ್ದಾರೆ. ಹಸೀನರ್ ಸರ್ ಅವರು ಅಣ್ಣ, ಇನ್ನೊಬ್ರು ನಿಜಾಮುದ್ದೀನ್, ರೆಹಮಾನ್, ಸಾದಿಕ್, ತುಂಬಾ ಮಂದಿ ಇದ್ದಾರೆ ನನ್ನ ಜೊತೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ನಾವು ಇವತ್ತು ಈಗಿನವರೆಗೂ ಒಟ್ಟಿಗೆ ಇದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲೂ ಚಾರ್ ಇರ್ಬೋದು. ಏನು ಬೇಕು ಟೀಚರ್ ನಿಮ್ಗೆ, ಏನು ವ್ಯವಸ್ಥೆ, ಖಂಡಿತವಾಗಿಯೂ ಡೆಬ್ಬೇಲಿ ಬಹಳ ಒಂದು ಉತ್ತಮ ಏರಿಯಾ. ಇಲ್ಲಿ ದುಡಿಯೋರಿಗೆ ಖಂಡಿತ ಏನು ಕೂಡ ತೊಂದರೆ ಇಲ್ಲ. ಬಹಳ ಹೆಮ್ಮೆ ಆಗ್ತದೆ ಇಲ್ಲಿ ಕೂಡ ದುಡಿಲಿಕ್ಕೆ. ನನ್ನ ಸೌಭಾಗ್ಯ ಗೊತ್ತಿಲ್ಲ, ನಾನು ಇಲ್ಲಿ ಬರುವವಳಲ್ಲ. ಐಕೆ ಕೊಪ್ಪಳದಿಂದ ಅಮ್ಲಮಗರಿಗೆ ವರ್ಗಾವಣೆ ತಗೊಳ್ಬೇಕು ಅಂತ ಹೇಳಿ ಬಂದವಳು. ಏನೋ ಗೊತ್ತಿಲ್ಲ, ಅದೃಷ್ಟವು ಬಂದಿದ್ದೇನೆ. 3 ವರ್ಷದಿಂದ ಇಲ್ಲಿ ಕೂಡ ಸೇವೆನ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಜನರ ಸಹಕಾರ ನೋಡುವಾಗ ಖಂಡಿತ ನನ್ನ ನಿವೃತ್ತಿ ಬದುಕಿನವರೆಗೆ ಇಲ್ಲಿ ವೃತ್ತಿಯನ್ನು ಮಾಡಬೇಕು ಅನ್ನೋದು ನನ್ನ ಆಸೆ.
ಮುಂದಿನ ಮಾತು ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಶ್ರೀಯುತ ಕಿರಣ್ ಸರ್ ನಮ್ಮ ಪುಟಾಣಿಗಳನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮೊದಲಾಗಿ ವಂದಿಸುತ್ತಾ, ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ವಂದಿಸುತ್ತಾ, ಬಂಧುಗಳೇ, ಮುಖದಲ್ಲಿ ನಗು ತರಿಸೋರು ಯಾರು ಅಂತ ಹೇಳಿದರೆ ಒಂದು ಛಾಯಾಗ್ರಾಹಕರು. ಅಂತ ಛಾಯಾಗ್ರಾಹಕರ ಒಂದು ಸಂಸ್ಥೆಯಿಂದ ಅಂದರೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ಅವರ ಪ್ರತಿನಿಧಿಯಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇನ್ನೊಂದು ಅಂದರೆ ನಮ್ಮದು ಏನಂತ ಹೇಳಿದರೆ ನಮ್ಮ ಕೆಲಸವೇ ಅದು, ಬಾಕಿಯವರ ಮುಖದಲ್ಲಿ ನಗು ಇಲ್ಲದವರ ಮುಖದಲ್ಲಿ ನಗು ಮೂಡಿಸುವಂಥದ್ದು. ಅದೇ ರೀತಿ ಮಕ್ಕಳು ಅಂದರೆ ಅವ್ರದ್ದು ಕೆಲಸ ಅಲ್ಲ. ನೀವು ನೋಡಿರ್ಬೋದು ಕಾರ್ಯಕ್ರಮದ ಆರಂಭಕ್ಕೆ ಕೆಲವು ಛದ್ಮವೇಷ ಸ್ಪರ್ಧೆಗಳಾಯಿತು. ಆ ಮಕ್ಕಳು ಬಂದು ಸ್ಟೇಜಲ್ಲಿ ನಿಂತರೆ ಸಾಕು, ನಮ್ಮ ಮುಖದಲ್ಲಿ ತನ್ನಷ್ಟಕ್ಕೆ ನಗು ಬರ್ತದೆ. ಸೊ ಇದು ಎರಡು ರೀತಿಯಲ್ಲಿ ಮುಖದಲ್ಲಿ ನಗು ಮೂಡಿಸುವಂತಹ ಇಬ್ಬರು ಅಂದರೆ ನಮ್ಮ ಸೌತ್ ಕನ್ನಡ ಫೋಟೋಗ್ರಾಫರ್ಸ್ ಕೂಡ ಹೌದು, ಮಕ್ಕಳು ಕೂಡ ಹೌದು. ಇನ್ನು ಬೇರೆ ಬೇರೆ ರೀತಿಯಲ್ಲಿದೆ, ಅದನ್ನು ಹೇಳ್ತಾ ಹೋಗ್ಬೋದು. ಬಂಧುಗಳೇ, ನಮಗೆಲ್ಲ ಗೊತ್ತಿರ್ಬೋದು, ನಾವೆಲ್ಲ ಅಂಗನವಾಡಿ ಬಾಲವಾಡಿಯಲ್ಲಿ ಬಂದವರು ಹೆಚ್ಚಿನವರು. ಇದು ಒಂದು ರೀತಿಯಂತಹ ಫೌಂಡೇಶನ್, ನಮಗೆ ಅಡಿಪಾಯ. ಈ ಅಡಿಪಾಯ ಅಂತ ಹೇಳಿದರೆ ಮಕ್ಕಳ ಬೆಳವಣಿಗೆಗೆ ಇದು ಮೂಲ. ಈ ಅಡಿಪಾಯ ಹಾಕುವಂಥ ಇಂಜಿನಿಯರ್ಸ್ಗಳೆಲ್ಲ ಇಲ್ಲಿದ್ದಾರೆ, ಅಂದರೆ ಇಲ್ಲಿರುವಂತಹ ಶಿಕ್ಷಕರು. ಹಾಗಾಗಿ ಇಲ್ಲಿ ಕಲಿತಿರುವಂಥದ್ದು ಇನ್ನು ಮುಂದಕ್ಕೆ ಹೆಚ್ಚು ನಮಗೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಉಪಕಾರಿಯಾಗ್ತದೆ. ನಾವು ಸಣ್ಣವರಿರುವಾಗೆಲ್ಲ ಅಂಗನವಾಡಿಯಲ್ಲಿ ಕಲ್ತದ್ದು ಈಗ ಕೂಡ ಸ್ವಲ್ಪ ನೆನಪಿದೆ. ಆಗ ಏನಂತ ಹೇಳಿದ್ರೆ ನೆಲದಲ್ಲಿ ಬಡ್ದು ಹುಣಸೆ ಬೀಜವನ್ನು ಕೊಡ್ತಾ ಇದ್ರು, ಅದಕ್ಕೆ ಜೋಡಿಸುವಂತಹದ್ದು. ಇದೆಲ್ಲ ಇನ್ನೂ ನೆನಪಿದೆ ನಮಗೆ. ಜೋರು ಅಳುವುದು ನಾವು, ಯಾಕೆ ಆಟಿಕೆ ಎಲ್ಲ ಸಿಗ್ತದೆ, ಟೀಚರ್ ತಂದು ಕೊಡ್ತಾರೆ, ಆಮೇಲೆ ಉಂಡೆ ಎಲ್ಲ ಸಿಗ್ತದೆ ತಿನ್ನಲಿಕ್ಕೆ ಅಲ್ವಾ. ಇದೆಲ್ಲ ನೆನಪುಗಳು. ಈಗೆಲ್ಲ ಮಕ್ಕಳಿಗೆ ಆ ವ್ಯವಸ್ಥೆ ಎಲ್ಲ ಉಂಟ ಇಲ್ಲ. ಈಗಿನ ಮಕ್ಕಳೆಲ್ಲ ತುಂಬ ಅದೃಷ್ಟವಂತರು, ಇನ್ನೂ ಜಾಸ್ತಿ ಇದೆ ವ್ಯವಸ್ಥೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಅವರ ಆಹ್ವಾನವನ್ನು ಮನ್ನಿಸಿ ನಾವು ಇಂದಿಗೆ ಬಂದಿದ್ದೇವೆ. ತುಂಬ ಖುಷಿಯಾಯಿತು. ಇನ್ನು ಮುಂದಕ್ಕೂ ಕೂಡ ಯಶಸ್ವಿ ಕಾರ್ಯಕ್ರಮಗಳು ಇಲ್ಲಿ ಮೂಡಿಬರಲಿ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಈ ಅಂಗನವಾಡಿ ಕೇಂದ್ರಕ್ಕೆ ದಾಖಲಾಗಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನನ್ನ ಯಾವ ಕಾರ್ಯಕ್ರಮವೂ ಕೂಡ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಯಾವಾಗಲೂ ನನ್ನ ಜೊತೆ ಇರುತ್ತೆ. ಕರೆ ಮಾಡಿದ ಕೂಡಲೇ ಶ್ರೀಯುತ ಗಣೇಶ್ ಗಟ್ಟಿಯವರು ತಕ್ಷಣ ಧನಂಜಯ ರಾವ್ ಅವರ ನಂಬರನ್ನು ಕೊಟ್ಟು ಅವರನ್ನು ನನ್ನ ಜೊತೆ ಮಾತಾಡಿಸಿ ಅವರ ಪರವಾಗಿ ಪ್ರತಿನಿಧಿಯಾಗಿ ಶ್ರೀಯುತ ಕಿರಣ್ ಸರ್ ಇವರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮುಂದಿನ ಮಾತು ಶ್ರೀಮತಿ ಶಾಲಿನಿ ಮೇಡಮ್ ನಮ್ಮ ಪುಟಾಣಿಗಳನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ಇವತ್ತು ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿ ದೆಬ್ಬೇಲಿ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ಮತ್ತು ಎಲ್ಲ ಶ್ರೀಶಕ್ತಿ ಪ್ರತಿನಿಧಿಗಳಿಗೂ ಎಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಈ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಲ್ಲಿ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಉಳಿದ 5 ಅಂಗನವಾಡಿ ಕೇಂದ್ರಗಳು ನಮ್ಮ ಅರೆಕಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಈ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ತಾವು ತಮ್ಮ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ ಸರ್, ತಮ್ಮೆಲ್ಲರಲ್ಲೂ ಕೂಡ. ಅಂದ್ರೆ ಇದೇ ತರ ಕಾರ್ಯಕ್ರಮವನ್ನು ಎಲ್ಲ ಕಡೆನೂ ಮಾಡಬಹುದಲ್ವಾ ಅಂತ ಹೇಳಿ. ಅಂದ್ರೆ ಮಕ್ಕಳ ದಿನಾಚರಣೆ ಬಗ್ಗೆ, ಮಕ್ಕಳ ದಿನಾಚರಣೆ ಈ ವಾರ ಆದಿತ್ಯವಾರ ಬಂದಿರೋದ್ರಿಂದ ಕೆಲವು ಕೇಂದ್ರಗಳಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ, ಕೆಲವು ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಸೋಮವಾರ ಮಾಡ್ತಾ ಇದ್ದಾರೆ. ಸರ್ ಸೋಮವಾರ ಸರ್ ಅಧ್ಯಕ್ಷರಲ್ಲಿ ಒಂದು ವಿನಂತಿ, ಸೋಮವಾರ ಅರೆಕಲ ಮಲ್ಲರಲ್ಲಿ ಪ್ರೋಗ್ರಾಮ್ ಇಟ್ಟಿದ್ದೀನಿ ಅಂತ ಟೀಚರ್ ಅಂದ್ರು ಸರ್. ಅದಕ್ಕೆ ಬೇರೆ ಟೀಚರ್ನವ್ರು ಒಂಚೂರು ಕಳಿಸಿ ಅಂತ ಹೇಳಿದ್ರು ಸರ್. ಸೋಮವಾರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಲೋಕಾಯುಕ್ತ ಭೇಟಿ ಇರುವುದರಿಂದ ಯಾವ ಕಾರ್ಯಕರ್ತೆಯರು ತಮ್ಮ ಕೇಂದ್ರವನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ CDPO ಹೇಳಿದ್ದಾರೆ ನಮಗೆ. ಅದಕ್ಕೋಸ್ಕರ ಜುಬೇದಕ ಅಂಗನವಾಡಿಗೆ ನಮ್ಮ ಎಲ್ಲ ಟೀಚರ್ನ ಕಳಿಸುವುದು ಸ್ವಲ್ಪ ಅಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಅವರವರ ಕೇಂದ್ರದಲ್ಲಿ ಅವರಿಗೆ ಕೆಲಸ ಇರುತ್ತೆ ಸರ್. ಅದಕ್ಕೆ ತಮ್ಮಲ್ಲಿ ಕೇಳ್ತೀನಿ ಅಂದ್ರೆ ಅದಕ್ಕೆ ನಾನು ಎಷ್ಟು ಗಂಟೆ ಬಿಡೋದೌದು. ಅಂದ್ರೆ ಲೋಕಾಯುಕ್ತ ವಿಸಿಟ್ ನಮಗೆ ಯಾವ ಕಡೆಗಿದೆ ಅಂತ ಗೊತ್ತಿಲ್ಲ ಸರ್. ಇಂತಹ ಪ್ಲೇಸಿಗೆ ಬರ್ತಾರೆ ಅಂತ ಹೇಳಿದ್ರೆ ನಾನು ಏನಾದ್ರು ಹೇಳ್ಬೋದಿತ್ತು, ನಮಗೇನು ಹೇಳಿ ಬರುವುದಿಲ್ಲ ಅವರು. ಅದಕ್ಕೋಸ್ಕರ ಮತ್ತೆ ಈ ಕಾರ್ಯಕ್ರಮ ನನಗೆ ದೆಬ್ಬೇಲಿ ಅಂಗನವಾಡಿ ಕೇಂದ್ರದಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ನಡೀತಿದೆ ಅಂತ ಹೇಳಿ ನನಗೆ ಮೊದಲೇ ಗೊತ್ತಿತ್ತು. ಅಂದ್ರೆ ನಾನು ಇದೇ ಏರಿಯಾದಲ್ಲಿ ಇದ್ದವಳು. ಅದಕ್ಕೆ ಇದಂದ್ರೆ ನಮ್ಮ ಇಲ್ಲಿ ಲಾರೆಕಡ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಕೂಡ ಕೆಲಸ
ಮಾಡಿದವಳು. ಅದಕ್ಕೋಸ್ಕರ ನನಗೆ ದೆಬ್ಬೇಲಿ ಅಂಗನವಾಡಿ ಕೇಂದ್ರದಲ್ಲಿ ಶ್ರೀಶಕ್ತಿ ಸಂಘಗಳು ಯಾವ ತರ ಇದಾವೆ ಅಂತ ನನಗೆ ಮೊದಲಿಂದ ಒಂದು 10-17 ವರ್ಷದಿಂದ ಗೊತ್ತಿದೆ. ಸಂಘಗಳು ಯಾವ ತರ ಕೆಲಸ ನಿರ್ವಹಿಸ್ತಿದ್ದಾವೆ ಅಂತ ಹೇಳಿ. ಇದೇ ತರ ಶ್ರೀಶಕ್ತಿ ಅವರು ಇನ್ನು ಮುಂದೆ ಕೂಡ ತಮ್ಮ ಶ್ರೀಶಕ್ತಿ ಗುಂಪಿನಲ್ಲಿ ಕೂಡ ತಮ್ಮ ಚಟುವಟಿಕೆಯನ್ನು ಕೂಡ ಇದೇ ತರ ಸ್ವಲ್ಪ ಉತ್ತಮ ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೋ ಶ್ರೀಶಕ್ತಿ ಆಲ್ರೆಡಿ ಇಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದಾವೆ. ಇದಲ್ಲದೆ ಬೇರೆ ಅಂಗನವಾಡಿ ಕೇಂದ್ರ ನಮ್ಮ ಅರೆಕಳ ಮಲ್ಲಾರ್ ಮತ್ತೆ ರಾಜಗುಡ್ಡೆ ಐಕೋಕೊಪ್ಪಳ ಕಂಡಿಗಮಲ್ ಇಲ್ಲಿಯೂ ಕೂಡ ನಮ್ಮ ಶ್ರೀಶಕ್ತಿ ಸಂಘಗಳು ತಮ್ಮ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾವೆ. ಆದ್ರೆ ಇಲ್ಲಿನಷ್ಟು ಉತ್ತಮ ರೀತಿಯಲ್ಲಿ ಅಲ್ಲಿ ಚಟುವಟಿಕೆ ನಡೀತಾ ಇಲ್ಲ. ಯಾಕಂದ್ರೆ ನಾನು ಕೂಡ ಅಲ್ಲಿ ಡ್ಯೂಟಿ ಮಾಡಿದಲ್ಲ, ಅದಕ್ಕೆ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಶ್ರೀಶಕ್ತಿ ಅವರು ಅಲ್ಲಿಯೂ ಕೂಡ ಸ್ವಲ್ಪ ತಮ್ಮ ಸಹಕಾರವನ್ನು ಅಂಗನವಾಡಿಗೆ ಈ ತರ ಕೊಟ್ರೆ ಒಂಚೂರು ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಇಲಾಖೆಯಿಂದ ನಿಮ್ಮ ಮಕ್ಕಳ ದಿನಾಚರಣೆ ಮಾಡೋಕೆ ಅಂತೇಳಿ ಯಾವ ಅನುದಾನವನ್ನು ಕೊಡ್ತಾ ಇಲ್ಲ ಸರ್. ಸಾರ್ವಜನಿಕರಿಂದ ಏನಾದ್ರೂ ಟೀಚರ್ನವರೇ ಹೆಲ್ಪರ್ನವ್ರು ಸಾರ್ವಜನಿಕರಿಂದ ಕೇಳ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇಲಾಖೆಯಿಂದ ಏನಾದ್ರೂ ಅನುದಾನ ಕೊಟ್ರೆ ಉತ್ತಮ ಅಂತ ನನಗೂ ಅನಿಸ್ತಾ ಇದೆ. ಆದ್ರೆ ಇಲಾಖೆಯಿಂದ ಯಾವ ಅನುದಾನವೂ ಇಲ್ಲ ಸರ್. ಅದಕ್ಕೆ ನಾನು ಯಾವ ಟೀಚರ್ನವರಿಗೆ ಇದನ್ನು ಗ್ರ್ಯಾಂಡ್ ಆಗಿ ಮಾಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಾನು ಸ್ಥಳೀಯ ಸಹಕಾರ ತಗೊಂಡು ಮಾಡಿ ಅಂತ, ಸಮುದಾಯದ ಸಹಕಾರ ತಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್. ತಾವೇನಾದ್ರೂ ಸಹಕಾರ ಕೊಟ್ರೆ ನಮ್ಮ ಟೀಚರ್ನವ್ರು ಅಲ್ಲಿ ಕೂಡ ಗ್ರ್ಯಾಂಡ್ ಆಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್. ಮತ್ತೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಮೊದಲಾದ್ರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಇತ್ತು. ಇವಾಗ ಆ ತರ ಇಲ್ಲ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಅದಕ್ಕೆ ಮಕ್ಕಳನ್ನು ಅಂದ್ರೆ ಫೌಂಡೇಶನ್ ಹಾಕೋದು ನಮ್ಮ ಅಂಗನವಾಡಿಯಲ್ಲಿ ಅಂತ ಸರ್ ಅಂದ್ರು. ಅಂದ್ರೆ ನಮ್ಮ ಟೀಚರ್ನವರಿಗೆ ಇಂಜಿನಿಯರ್ಗೆ ಹೋಲಿಸಿದ್ದಾರೆ. ಇಲ್ದಿದ್ರು ನಮ್ಮ ಟೀಚರ್ನವರು ಇಂಜಿನಿಯರ್ ಅಂತ ಮೈಂಡ್ ಅವರಿಗಿದೆ. ಆದ್ರೆ ಅವರೀಗ ನಮ್ಮ ಅಂಗನವಾಡಿ ಮಕ್ಕಳನ್ನು ಒಂದು ತಳಪಾಯ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ನೋಡ್ಕೊಳ್ಳೋಕ್ಕೂ ನಮಗೆ ಕಷ್ಟ ಆಗುತ್ತೆ. ಆದ್ರೆ ಅಂಗನವಾಡಿಯಲ್ಲಿ ಪ್ರತಿಯೊಬ್ಬ ಟೀಚರ್ನು 20, 30, 40, 50 ಇಷ್ಟರವರೆಗೆ ಮಕ್ಕಳನ್ನು ನಮ್ಮ ಅರೆಗಳ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇದರ ಜೊತೆಗೆ BLO ಡ್ಯೂಟಿನೂ ಮಾಡ್ತಾರೆ. ಈಗ ಕೊರೋನಾ ವಾರಿಯರ್ಸ್ ಮಾಡ್ತಿದ್ದಾರೆ, ಪಲ್ಸ್ ಪೋಲಿಯೋ ಡ್ಯೂಟಿ ಮಾಡ್ತಿದ್ದಾರೆ. ಎಲ್ಲಾ ಕೆಲಸವನ್ನು ಕೂಡ ತಾವು ತಗೊಂಡು ಏನೇ ಕಷ್ಟ ಬಂದ್ರೂ ಕೂಡ ಅದನ್ನು ಎದುರಿಸಿಕೊಂಡು ಪಾಪ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಇಲಾಖೆಯಿಂದ ಅದು ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದೇ ತರ ಅವರು ತಮ್ಮ ಇಂತಹ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಮಗದೊಮ್ಮೆ ಬಯಸುತ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಮೇಲ್ವಿಚಾರಕರ ಆಶಾಭಾವನೆಯಂತೆ ಎಲ್ಲ ಕೇಂದ್ರಗಳಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರಲಿ ಅನ್ನೋದು ನನ್ನದು ಕೂಡ ಆಶಯ. ಬಂಧುಗಳೇ, ನಾನು ಆಗ್ಲೇ ಹೇಳಿದ ಹಾಗೆ ಕಾರ್ಯಕ್ರಮ ಪೂರ್ವ ತಯಾರಿ ಸಭೆಯಿಂದ ಈಗಿನವರೆಗೂ ನನ್ನ ಜೊತೆ ಸಹಕರಿಸಿದವರು ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ಇವರನ್ನ ವೇದಿಕೆಯಲ್ಲಿ ಹೂ ನೀಡಿ ಗೌರವಿಸಲಿಕ್ಕಿದ್ದೇನೆ. ಶ್ರೀಯುತ ನಿಜಾಮುದ್ದೀನ್ ಬ್ರದರ್ ಇವರು ವೇದಿಕೆಗೆ ಬಂದು ಅಧ್ಯಕ್ಷರ ಕೈಯಿಂದ ಹೂ ನೀಡಿ ಹೂವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ಸೈನರ್ ಅವರನ್ನ ಬನ್ನಿ. ಅಬ್ದುಲ್ ರೆಹಮಾನ್ ಬನ್ನಿ. ಶ್ರೀಯುತ ಜಮಲ್, ಶ್ರೀಯುತ ಸಾದಿಕ್, ಮುನ್ನ ಅವ್ರ ಹೆಸರು ಗೊತ್ತಿಲ್ಲ, ಮುನ್ನ ಅಂದ್ರೆ ಎಲ್ಲರೂ ಕರೀತಾರೆ, ನಾನು ಕೂಡ ಹಾಗೆ ಕರೆದೆ. ಲತೀಫ್ ಸರ್ ಬನ್ನಿ ಬನ್ನಿ. ಶ್ರೀಯುತ ಅವಿನಾಶ್, ಇವರ ಬಗ್ಗೆ ಒಂದೆರಡು ಮಾತಾಡಬೇಕು. ಕಾರ್ಯಕ್ರಮ ಅಂಗನವಾಡಿ ಕೇಂದ್ರ ಪ್ರಾರಂಭದ ದಿವಸವೇ ಅಂಗನವಾಡಿಗೆ ಫ್ಯಾನ್ ಅನ್ನ ಕೊಡುಗೆಗಾಗಿ ಕೊಟ್ಟವರು ಶ್ರೀಯುತ ಅವಿನಾಶ್. ಇವರು ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಜೊತೆ ಯಾವಾಗಲೂ ಹೇಳ್ತಾರೆ, ಟೀಚರ್ ಹೆಲ್ಪ್ ಬೋರ್ಡ್ ನ ಕೇಳನೆ ದಾದಾ ಬೋರ್ಡ್ ಕಾರ್ಯಕ್ರಮ ಮಾಡ್ತಾರೆ. ಖಂಡಿತ ಫೈನಾನ್ಷಿಯಲಿ ಕೂಡ ನಮಗೆ ಹೆಲ್ಪ್ ಅನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಹಾಗೂ ಪುಟಾಣಿಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು ಸರ್. ಶ್ರೀಯುತ ಜಯಂತ್ ಅವರು ಬರಬೇಕಿತ್ತು, ಬರಲಿಲ್ಲ. ಅವರ ಧರ್ಮಪತ್ನಿ ಚಂದ್ರಕಲಾ ಇವರು ಹೂವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮಂಗಳೂರು ತಾಲೂಕು ಹರೇಕಳ ಗ್ರಾಮ ಪಂಚಾಯತ್, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು, JCI ಮಂಗಳ ಗಂಗೋತ್ರಿ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಳ್ಳಾಲ ಇದರ ಎಲ್ಲರ ಸಹಯೋಗದೊಂದಿಗೆ ಇವತ್ತು ಚಿನ್ನರ ಚಿಲಿಪಿಲಿ ಈ ಒಂದು ಡೆಬ್ಬೇಲಿ ಅಂಗನವಾಡಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಮಿತ್ರರಾದಂತಹ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋರವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಲ್ಯಾಣಿ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳೇ, ಅಂಗನವಾಡಿಯ ಟೀಚರ್ಸ್ನವರೇ, ಹೆಲ್ಪರ್ಸ್ನವರೇ, ಅದೇ ರೀತಿ ಮೇಲ್ವಿಚಾರಕಿಯಾದಂಥ ಶಾಲಿನಿ ಮೇಡಮ್ರವರೇ, ಪುಟಾಣಿ ಮಕ್ಕಳೇ, ಶ್ರೀಶಕ್ತಿ ಗುಂಪಿನ ಎಲ್ಲ ತಾಯಂದಿರೇ, ಬಹಳ ಸಂತೋಷವಾಗ್ತದೆ ಇವತ್ತು. ಯಾಕೆಂತ ಹೇಳಿದರೆ ಈಗ ನಮ್ಮ ಕರ್ನಾಟಕದ ಯಾವುದೇ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಒಂದು ಇದು ಬರ್ಬೋದು, ನಾನು ಹುಟ್ಟಿದರೆ ಹರೇಕಳದಲ್ಲಿ ಹುಟ್ಟಬೇಕಂತ. ಯಾಕೆಂದರೆ ನಮ್ಮ ಹರೇಕಳ ಗ್ರಾಮವು ಈಗ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಗಳಿಸಿದೆ. ನಮ್ಮದು ಅಕ್ಷರ ಸಂತ ಆಜಬ್ಬ ಒಬ್ಬ ಛಲ ಇದ್ದರೆ ಅವರಲ್ಲಿ ಮಾತಲ್ಲಿ ಹೇಳ್ತಾರೆ, ನಾನು 1 ರೂಪಾಯಿಗೂ ಬೇಡದ ಮನುಷ್ಯ ಅಂತ. 1 ರೂಪಾಯಿಗೆ ಬೇಡದ ಮನುಷ್ಯ ಕೋಟಿ ಕೊಟ್ಟರು ಕೋಟ್ಯಾಧಿಪತಿಗಳಿಗೆ ಸಿಗದಂತಹ ಒಂದು ಭಾರತದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ, 4ನೇ ನಾಗರಿಕ ಪ್ರಶಸ್ತಿಯನ್ನು ಪಡೆದದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಬೇಕಾಗ್ತದೆ. ಇವತ್ತು ನಾವು ಇನ್ನೊಂದು ಅದ್ಭುತವಾದ ಒಂದು ವ್ಯಕ್ತಿಯನ್ನು ನಾವು ಹರೇಕಳ ಗ್ರಾಮಕ್ಕೆ ಬಂದರು. ಯಾಕೆಂದರೆ ಅವರು ಇವತ್ತು ಮಾತಾಡುವಾಗ ಅವರ ಹಿತೈಷಿ ಒಬ್ಬರು ಮಾತಾಡ್ತಾ ಇದ್ರು, ಪದ್ಮಶ್ರೀ ಸಿಕ್ಕಿದಾಗ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ಅವರು ಒಬ್ಬ ಸ್ವಾಮೀಜಿ ಹೆಸರು ಹೇಳಿದಂತೆ, ಇನ್ನೊಬ್ಬ ಹೇಳಿದ್ರಂತೆ ನಾನು ಪುನೀತ್ ರಾಜ್ಕುಮಾರನ್ನು ನೋಡಬೇಕು, ಅವರನ್ನು ನಾನು ನೋಡಲಿಕ್ಕೆ ಆಗೋದಿಲ್ಲ. ಅದಾಗ 3ನೇ ಮಾತು ಆ ಮಾತೆಯ ಬಾಯಿಂದ ಕೇಳಿ ಬಂದು, ನಾನು ಹರೇಕಳಕ್ಕೆ ಹಾಜಬ್ಬರನ್ನು ನೋಡಬೇಕು. ಆವಾಗ ನಮಗೆ ಎಷ್ಟು ಹೆಮ್ಮೆ ಆಗ್ತದೆ, ನಮ್ಮ ಹೆಸರು ಹರೇಕಳ ಗ್ರಾಮ ಬರ್ತದೆ. ಇವತ್ತು ಬಂದಿದ್ರು, ಬರುವಾಗ ನಾವು ಹೇಳಿದ್ವಿ, ನಮಗೆ ಅಚಾನಕ್ಕಾಗಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಾವು ತಮ್ಮ ಗ್ರಾಮದ ಎಲ್ಲ ಜನರ ಪರವಾಗಿ ನಾವು ಅವರನ್ನು ಅಭಿನಂದನೆ ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ JCಯ ಅಧ್ಯಕ್ಷರಾದಂಥ ಫ್ರಾಂಕಿ ಅವರು ಇದ್ದರು. ಫ್ರಾಂಕಿ ಅವರ ಬಗ್ಗೆ ನನಗೂ 2 ಮಾತು ಆಡಲೇಬೇಕಾಗ್ತದೆ. ಯಾಕೆಂದರೆ ಅವರು ಆಗ ಸ್ವಾಗತ ಭಾಷಣದಲ್ಲಿ ಹೇಳಿದರು, ಬಡವರ ಬಗ್ಗೆ ಅವರಿಗಿರುವಂತಹ ಕಾಳಜಿ, ಕೋವಿಡ್ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿರ್ಬೋದು, ರಸ್ತೆ ಬದಿಯಲ್ಲಿರುವಂತಹ ಕೆಲವು ತುಂಬ ಜನರಿಗೆ ಅನ್ನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನ್ನ ಸಹ ಇದು ಹೇಳೋದಾದರೆ, ನಾನು ಒಂದು 3 ತಿಂಗಳ ಮುಂಚೆ ನಾನು ಜಿಲ್ಲಾ ಪಂಚಾಯತ್ಗೆ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಫ್ರಾಂಕಿ ಅವರು ಸಿಕ್ಕಿದ್ರು. ಅವರ ರೂಮಲ್ಲಿ ನನ್ನನ್ನು ಕೂತ್ಕೊಳ್ಳಿಸಿದ್ರು. ನನಗಿಂತ ಮುಂಚೆ ಆ ಅಧಿಕಾರಿ ಹತ್ರ ಹೋಗಿ ಕೆಲವು ವಿಷಯಗಳನ್ನು ಇವರು ಮಂಡನೆ ಮಾಡಿದರು. ಆವಾಗ ನಾನು ಹೋಗುವಾಗ ನಾನು ಮಾತಾಡುವಂಥ ಎಲ್ಲ ವಿಷಯವನ್ನು ಅವರು ಹೇಳಿದರು. ಆವಾಗ ಅಧಿಕಾರಿಯವರು ಹೇಳಿದ ಮಾತು ಒಂದೇ, ನೀವು ಮಾಡಿಕೊಳ್ಳಿ, ನಾನಿದ್ದೇನೆ ಅಂತ. ನನಗೆ ಏನು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡಲಿಲ್ಲ. ಇದಕ್ಕೆ ಫ್ರಾಂಕಿ ಅವರಿಗೆ ನನ್ನ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ನಾನು ಹೋದದ್ದು, ಅದಕ್ಕೆ ತಾವು ಸಹಕಾರ ನೀಡಿದ್ದೀರಾ, ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ, ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕೂ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಲಿಕ್ಕೂ ಒಬ್ಬ ವ್ಯಕ್ತಿ ಇಲ್ಲಿ ಕಾರಣಕರ್ತರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಬೇಕು. ಯಾಕೆಂದರೆ ಇವತ್ತಿನ ಪ್ರಾಸ್ತಾವಿಕ ಮಾತನಾಡುವಂತಹ ನಮ್ಮ ಈ ಡೆಬ್ಬೇಲಿ ಪ್ರದೇಶದಲ್ಲಿರಲಿ, ನಮ್ಮ ಹರೇಕಳ ಪ್ರದೇಶದಲ್ಲಿ ಒಂದು ಸೌಹಾರ್ದಯುತವಾಗಿ ಒಂದು ನಾಯಕತ್ವವನ್ನು ನೀಡುವಂತಹ ನಮ್ಮ ಮಹಾಬಲ ಹೆಗ್ಡೆ ಅವರು ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರು ಹೇಳಿದ್ದಾರೆ, ಈ ಕಾರ್ಯಕ್ರಮ ಎಲ್ಲ ರೀತಿಯ ಶುಭ ಸಂದೇಶವನ್ನು ಅವರು ನೀಡಿದ್ದಾರೆ. ಅದೇ ರೀತಿ ಇವತ್ತು ಬಹಳ, ಯಾಕೆಂದರೆ ನಾನು
ಪಂಚಾಯತ್ ಸದಸ್ಯನಾಗಿ ಪ್ರತಿನಿಧಿಸಿದಂಥ ವಾರ್ಡ್ ಕೂಡ ಇದಾಗಿದೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ. ಆದರೆ ಎಲ್ರಿಗೂ ಈಗ ಕೆಲವು ಇರ್ಬೋದು, ಅಧ್ಯಕ್ಷರು ಈಗ ನಮಗೆ ಸಿಗುವುದಿಲ್ಲ, ಫೋನ್ ಎತ್ತುವುದಿಲ್ಲ, ಮತ್ತು ಕೆಲವು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಡಿಕೆ ಇದೆ. ಎಲೆಕ್ಷನ್ ಸಂದರ್ಭದಲ್ಲಿ ತಾವು ಬೇಡಿಕೆ ಇಟ್ಟಿದ್ದೀರಾ, 2 ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತ ಎಲ್ಲರೂ ಭರವಸೆ ನೀಡಿದ್ದಾರೆ. ಆದರೆ ತಮ್ಮೆಲ್ಲರ ಗಮನಕ್ಕೆ ನಾನೊಂದು ತರುವುದೇನೆಂದರೆ, ಈ ಸಂದರ್ಭದಲ್ಲಿ ಕೋವಿಡ್ ಮಹಾಮಾರಿ ಬಂದು ಇದಾಗಿದ್ದರಿಂದ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗಿದೆ ಅಂತ ಹೇಳಲಿಕ್ಕೆ ವಿಷಾದ ಪಡ್ತೇನೆ. ಏಕೆಂದರೆ ಇನ್ನು ಈಗ ತಾವು ಹೇಳಿದಂಥ ಪ್ರತಿಯೊಂದು ಕೆಲಸವು ತಮ್ಮ ಮನದಲ್ಲಿ ಇದೆ, ಅದನ್ನು ಹಂತ ಹಂತವಾಗಿ ಪೂರ್ತಿಗೊಳಿಸುತ್ತೇನೆ ಎಂಬ ಭರವಸೆಯನ್ನು ತಮಗೆ ನಾನು ನೀಡ್ತಾ ಇದ್ದೇನೆ. ಮತ್ತೊಂದು ವಿಷಯ ಏನು ಹೇಳೋದಂದರೆ, ಬಹಳ ಸಂತೋಷ ಅಂದರೆ 2 ವರ್ಷಗಳ ನಂತರ ನಮ್ಮ ಅಂಗನವಾಡಿ ಪ್ರಾರಂಭಗೊಂಡಿದೆ. ತಾಯಂದಿರಿಗೆಲ್ಲ ಬಹಳ ಖುಷಿ. ಯಾಕೆಂದರೆ ಇನ್ನು ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಮಕ್ಕಳ ಉಪದ್ರ ನಮಗೆ ಇರಲ್ಲ, ಏನಿದ್ರು ಅದು ಟೀಚರ್ನವರಿಗೆ ಇರ್ತದೆ ಅಂತ. ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ ಆಗಿದೆ. ಇವತ್ತು ನಾನು ಹೊರಡುವಾಗ ನನಗಿಂತ ಮುಂಚೆ ಹೊರಡು ಕೂತ್ಕೊಂಡಿದ್ದಾನೆ ನನ್ನ ಮಗ. ನಾನು ಅಂದರೆ ಬಿಡುವುದಿಲ್ಲ, ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ, ಎಲ್ಲಿ ಹೋಗ್ಲಿಕ್ಕೂ ನಮಗೆ ಬಿಡುವುದಿಲ್ಲ. ಆವಾಗ ಅವರಿಗೆ ನೆಮ್ಮದಿ ಇರ್ತದೆ, ನಾವು ಹೇಳಿದಾಗ ಸಹ ಕೇಳುವುದಿಲ್ಲ. ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಉತ್ತಮ ಕಾರ್ಯಕ್ರಮ, ಈಗ ನಮ್ಮ ಶಾಲಿನಿ ಮೇಡಮ್ ಹೇಳಿದರು, ನಮ್ಮ ಇಲ್ಲಿಯ ಶ್ರೀಶಕ್ತಿ ಗುಂಪಿನವರು, ನಮ್ಮ ಯುವಕರು, ನಮ್ಮ ತಾಯಂದಿರು, ಬೇರೆ ಬೇರೆ ದಾನಿಗಳು ಎಲ್ಲರ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಮಗೆ ಮೊನ್ನೆ ಟೀಚರ್ ಅವರು ಫೋನ್ ಮಾಡುವಾಗ ಹೇಳಿದರು, ಎಲ್ಲ ಕಾರ್ಯಕ್ರಮದ ಅರೇಂಜ್ಮೆಂಟ್ ಆಗಿದೆ, ಯಾರು ಅರೇಂಜ್ಮೆಂಟ್ ಆದ ನಂತರ ನಮ್ಮನ್ನು ಹೇಳಿದ್ದಾರೆ. ಇದು ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ಅಂಗನವಾಡಿಯೊಟ್ಟಿಗೆ ಇರುವಂತಹ ಬಾಂಧವ್ಯ, ಒಂದು ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡವನ್ನು ನಮಗೆ ಕಟ್ಟಿಸಲಿಕ್ಕೆ ಇಲ್ಲಿ ಒಂದು ಎಲ್ಲರೂ ಈ ಶ್ರೀಶಕ್ತಿ ಗುಂಪಿನವರ ಸಹಾಯದಿಂದ ಆಗಿದೆ. ನಾವು ಇದು ಕಟ್ಟಲಿಕ್ಕೆ ಅವರು ಮುಂದೆ ಬಂದ ಕಾರಣದಿಂದಾಗಿದೆ ಒಂದು ನಾವು ಈ ಅಂಗನವಾಡಿ ಕಟ್ಟಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಹೇಳುವುದಷ್ಟೇ, ಈ ಅಂಗನವಾಡಿಗೆ ಸಂಬಂಧಪಟ್ಟಂತಹ ಕೆಲವು ಬೇಡಿಕೆಗಳಿದೆ, ನಾವು ಹಂತ ಹಂತವಾಗಿ ಅದನ್ನು ಪೂರೈಸ್ತೇವೆ ಅಂತ ತಮಗೆ ಹೇಳುತ್ತಾ, ಈ ಕೋವಿಡ್ ಸಂದರ್ಭದಲ್ಲಿ ಸಹ ಹೇಳಬೇಕಾಗ್ತದೆ. ನಮ್ಮ ಸಿದ್ದಿಕ್ ಅವರು ಇವತ್ತು ನಾವು ಸನ್ಮಾನ ಮಾಡಿದ್ವಿ. ಇದರಲ್ಲಿ ಕೆಲವು ನಿದರ್ಶನ ಇದೆ. ನಮ್ಮದು ಮನೆ ಹತ್ತಿರದಲ್ಲಿ ಒಂದು ಕೋವಿಡ್ ಒಬ್ಬರಿಗೆ ಪಾಸಿಟಿವ್ ಬಂದ ಸಂದರ್ಭದಲ್ಲಿ ಆ ಹುಡುಗ ಒಬ್ಬನೇ ಇರುವುದು. ಅವರ ಮನೆಯವರಿಗೆ ಫೋನ್ ಮಾಡುವಾಗ ಮನೆಯವರು ಹೇಳುವುದು, ಹೇಗಾದರೂ ಮಾಡಿ ಕೋವಿಡ್ ಸೆಂಟರ್ಗೆ ಸೇರಿಸಿ. ನಾನು ಅದಕ್ಕೆ ಹೇಳಿದೆ, ನೀವು ಬನ್ನಿ ಅಂತ. ಇಲ್ಲ ನಾನು ಬರಲ್ಲ, ನೀವೇ ಸೇರಿಸಿ ಅಂತ. ಆವಾಗ ಅವರ ಇದನ್ನು ಕೋವಿಡ್ ಸೆಂಟರ್ಗೆ ಸೇರಿಸಿದಂತಹ ಒಂದು ಇದಿದ್ರೆ ನಮ್ಮ ಸಿದ್ದಿಕ್ ಅವರ ಬಗ್ಗೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ಮತ್ತು ಹಸೇನಾರ್ ಅವ್ರನ್ನ ಹೇಳಬೇಕಾಗ್ತದೆ. ಇಲ್ಲಿ ಸಲ್ದರ್ ಅಂತ ಒಬ್ಬರಿಗೆ ಪಾಸಿಟಿವ್ ಬಂದಾಗ ಅವರನ್ನು ಕೂಡ ಅನೀಸ್ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಕೊಂಡು ಸೇರಿಸಿದ್ದೇವೆ. ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವ್ಯಾಕ್ಸಿನ್ ಆಗಿರಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕೆಲವು ಅಪಪ್ರಚಾರದ ಮಾತುಗಳು, ಕೋವಿಡ್ ವ್ಯಾಕ್ಸಿನ್ ಕೊಡಬೇಕಾ ಬೇಡವಂತ ಗೊಂದಲ, ಈ ಗೊಂದಲದ ಮಧ್ಯೆ ನಮ್ಮ ಆಶಾ ಕಾರ್ಯಕರ್ತರಿರಲಿ, ನಮ್ಮ ANMಗಳಿರಲಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿರಲಿ, ಕೋವಿಡ್ ಕಾರ್ಯಪಡೆಯ ಎಲ್ಲ ಸದಸ್ಯರ ಸಹಯೋಗದೊಂದಿಗೆ ಇವತ್ತು ನಾವು ನಡೆಸುವಂಥ ಅಲ್ಲಿಯ ಶಿಬಿರ 36ನೇ ಶಿಬಿರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾವುದೇ ಗ್ರಾಮ ಪಂಚಾಯತ್ ಕೂಡ ಇಷ್ಟು ಶಿಬಿರವನ್ನು ಏರ್ಪಡಿಸಲಿಲ್ಲ. ಇದಕ್ಕೆ ಈ ಶಿಬಿರ ಏರ್ಪಡಿಸುವುದಕ್ಕೆ, ಈ ಶಿಬಿರಕ್ಕೆ ಬಂದಂತಹ ತಾವುಗಳು ವ್ಯಾಕ್ಸಿನನ್ನು ಹಾಕಿಸಿದ್ದು ನಮ್ಮ ಈಗ 85% ಅಷ್ಟು ನಮ್ಮ ವ್ಯಾಕ್ಸಿನೇಷನ್ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತಾ ನಾವು ಹೇಳುವುದಿಷ್ಟೇ, ನಮಗೆ ರಾಜಕೀಯ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಕೆಲವು ಅವರ ಲಾಭಕ್ಕೋಸ್ಕರ ತಮ್ಮ ಮಧ್ಯೆ ವೈಷಮ್ಯ ಹುಟ್ಟು ಹಾಕುವಂಥ ಕೆಲವು ಸಂದರ್ಭಗಳು ಬರ್ತದೆ. ನಾವು ಎಲ್ಲರೂ ಸಮಾಜದಲ್ಲಿ ಸಹಬಾಳ್ವೆಯಿಂದ ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿದುಕೊಂಡು ನಾವು ಬದುಕಬೇಕಂತ ನಮಗೆ ಆಸೆ ಇರ್ತದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತದಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ನಾವು ಹರೇಕಳ ಪಂಚಾಯತ್ಗೆ ನೂತನ ಕಟ್ಟಡ, ಅದೇ ರೀತಿಯಾಗಿ ಇನ್ನು ಹರೇಕಳ ಮತ್ತು ಅಡ್ಡಿಯಾರಿಗೆ ಸಂಪರ್ಕ ಇರುವಂಥ 1 ವರ್ಷದಲ್ಲಿ ಅದು
ಇದು ಅನಾವರಣಗೊಳ್ಳದಿದೆ. ಅದೇ ರೀತಿ ಒಂದು ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಕೂಡ ನಮ್ಮ ಹರೇಕಳ ಶಾಲೆ ಬಳಿ ಬರ್ತದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ಅದು ಕೂಡ ನಮ್ಮ ಇದಾದಂತಹ ಜಿ ಶಂಕರ್ ಅವರ ಮುಖಾಂತರ ಎನಪೊಯವರೊಂದಿಗೆ ಸಹಯೋಗದೊಂದಿಗೆ ಒಂದು ಉತ್ತಮವಾದ ಒಂದು ಆಸ್ಪತ್ರೆ ಕೂಡ ಇಲ್ಲಿ ನಿರ್ಮಾಣ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಹ ಹೆಮ್ಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ತಮ್ಮ ಗ್ರಾಮ ಪಂಚಾಯತ್ನೊಂದಿಗೆ ತಮ್ಮ ಕೈ ಜೋಡಿಸಬೇಕು. ಅದೇ ರೀತಿ ಹೇಳಿದ ಹಾಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸಂಬಂಧಪಟ್ಟಂತಹ ಅಂಗನವಾಡಿಯ ಶ್ರೀಶಕ್ತಿ ಗುಂಪಿನೊಂದಿಗೆ ಕೈ ಜೋಡಿಸಿಕೊಂಡು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ತನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ಖಂಡಿತ ಅಧ್ಯಕ್ಷರು ಮನಸ್ಸು ಮಾಡಿದ್ರೆ ಹರೇಕಳ ಗ್ರಾಮದ 6 ಅಂಗನವಾಡಿಗಳಲ್ಲಿ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಯಾವುದೇ ಕಷ್ಟ ಇಲ್ಲ. ಅವರ ಸಹಕಾರ ಖಂಡಿತ ನಮಗೆ ಯಾವಾಗಲೂ ಸಿಗ್ತದೆ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಶ್ರೀಯುತ ಹಸೈನರ್ ಅವರು ವೇದಿಕೆಗೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಆರಿಸ್ ಬ್ರದರ್ ಇವರು ಕೂಡ ವೇದಿಕೆಗೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಇವರು ಕೂಡ ವೇದಿಕೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜೀನತ್ ಇವರು ವೇದಿಕೆ ಶ್ರೀಮತಿ ನಳಿನಿಗಟ್ಟಿ ಇವರು ಕೂಡ ವೇದಿಕೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಮೋಹಿನಿ ಕಂಡಿಗೆಮಲ್ ಇವರು ಕೂಡ ವೇದಿಕೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮೇಡಮ್. ಶ್ರೀಮತಿ ಶೋಭಾ ಟೀಚರ್ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಶ್ರೀಮತಿ ಪ್ರಮೀಳಾ ಇವರಿಗೆ ಹಸ್ತಾಂತರಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತೆ ಸಾರಿ ಕಾರ್ಯಕ್ರಮವನ್ನು ನಿಯೋಜಿಸಿದಂತ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಪವಿತ್ರ ಗಣೇಶ್ ಇವರು ವೇದಿಕೆಗೆ ಬಂದು ನಮ್ಮ ಕಿರುಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ರೇಖಾ ಇವರು ನಮ್ಮ ಕಿರುಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಮಾಡುವಂಥದ್ದು ಇದ್ದದ್ದೇ. ನಮ್ಮ ಈ ಒಂದು ಕಾರ್ಯವನ್ನು ಶ್ಲಾಘಿಸಿದ ಶ್ರೀಶಕ್ತಿ ಸದಸ್ಯರಿಗೆ ನಾವು ಯಾವತ್ತೂ ಚಿರಋಣಿ. ನಿಮ್ಮ ಸಹಕಾರ ಮುಂದೆ ಆಶಿಸ್ತಾ ಇದ್ದೇವೆ ಮೇಡಮ್. ಎಲ್ಲ ಶ್ರೀಶಕ್ತಿ ಸದಸ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಹೇಳಿಸ್ತಾ ಇದ್ದೇನೆ. ಈಗಾಗಲೇ ಛದ್ಮವೇಷದಲ್ಲಿ ಭಾಗವಹಿಸಿದಂತ ಎಲ್ಲ ಮಕ್ಕಳು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೊಡುವ ಇದೆ ಅವರಿಗೂ ತಹಸೀಲ್ ಸಹಾರ್ ಎಸ್ ಸಹಲ್ ತಹಸೀಲ್ ಮುಂದಿನ ಕಾರ್ಯಕ್ರಮ ಧನ್ಯವಾದ ಕಾರ್ಯಕ್ರಮ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನನ್ನ ಸಹೋದ್ಯೋಗಿ ಬಂದು ಶ್ರೀಮತಿ ರೇಖಾ ಇವರು. ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಪರಿದಿನಗರ್ ಸರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ.